ಕಳೆದ 2-3 ದಿನಗಳಿಂದ ಉಡುಪಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ನಿನ್ನೆ ಅಂತೂ ಧಾರಾಕಾರವಾಗಿ ಮಳೆ ಬರ್ತಾ ಇತ್ತು. ಸೊ ಅನೇಕ ಮನೆಗಳಿಗೆ ನೀರುಗಳು ಕೂಡ ನುಗ್ತಾ ಇದೆ. ಇವತ್ತು ನಾವಿರುವಂಥದ್ದು ಉಡುಪಿಯ ಬನ್ನಂಜ ಭಾಗದಲ್ಲಿ. ತಾವು ದೃಶ್ಯದಲ್ಲಿ ನೋಡ್ತಿರಬಹುದು ಯಾವ ರೀತಿಯಲ್ಲಿ ನೀರು ತುಂಬಿಕೊಂಡಿದೆ ಅನ್ನುವಂಥದ್ದು. ಸೊ ಅನೇಕ ಮನೆಗಳಿಗೆ ಇದು ತೊಂದರೆಯಾಗ್ತಾ ಇದೆ. ತಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಅಲ್ಲಿ ನಡ್ಕೊಂಡು ಬರ್ಲಿಕ್ಕೂ ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ. ಸೊ ಅನೇಕ ಮನೆಗಳಿಗೆ ಮನೆಯ ಒಳಗಡೆ ನೀರು ನುಗ್ಗಿರುವಂಥದ್ದು. ಇದು ಪ್ರತಿ ಬಾರಿ ಮಳೆಗಾಲದಲ್ಲಿ ಇಲ್ಲಿಯ ಜನರಿಗೆ ಆಗ್ತಾ ಇರುವಂತಹ ಒಂದು ಸಮಸ್ಯೆ ಅಂತ ಹೇಳ್ಬಹುದು. ವಾಹನ ಸವಾರರು ಕೂಡ ಹೋಗ್ಲಿಕ್ಕೆ ಪರದಾಡ್ತಾ ಇದ್ದಾರೆ. ಅವರಿಗೆ ಹೋಗ್ಲಿಕ್ಕೆ ಅಲ್ಲಿ ದಾರಿ ಎಲ್ಲಿದೆ ಅನ್ನುವಂಥದ್ದು ಕೂಡ ಗೊತ್ತಾಗುವುದಿಲ್ಲ. ತಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಸೊ ಅಲ್ಲಿಬ್ಬರು ಹೋಗ್ತಾ ಇದ್ದಾರೆ ಸ್ಕೂಟಿಯಲ್ಲಿ. ಅಲ್ಲಿ ರೋಡ್ ಎಲ್ಲಿ ಉಂಟು, ಎಲ್ಲಿ ಹೊಂಡ ಉಂಟು ಅನ್ನೋದು ಕೂಡ ಅವರಿಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಒಂದು ಕಷ್ಟವನ್ನ ಇಲ್ಲಿ ಅನುಭವಿಸ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೂಡ ಮಳೆಗಾಲದಲ್ಲಿ ಇಲ್ಲಿಯ ಜನರಿಗೆ ಇದೊಂದು ಸಮಸ್ಯೆಯಾಗಿ ಮಾರ್ಪಾಡಾಗಿದೆ. ಅನೇಕ ಮನೆಗಳಿವೆ ಈ ಭಾಗದಲ್ಲಿ. ಪ್ರತಿಯೊಬ್ಬರು ಕೂಡ ತಮ್ಮ ಸಮಸ್ಯೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಮಳೆಗಾಲದಲ್ಲಿ ನಮಗೆ ಅನೇಕ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ಸೊ ನಿನ್ನೆ ಅಧಿಕ ರೀತಿಯಲ್ಲಿ ಮಳೆ ಉಡುಪಿ ಜಿಲ್ಲೆಯಲ್ಲಿ ಆಗಿದೆ. ಸೊ ಇವತ್ತು ದಕ್ಷಿಣ ಕನ್ನಡದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿದ್ದಾರೆ. ಆದರೆ ಉಡುಪಿಯಲ್ಲಿ ಯಾವುದೇ ರಜೆಯನ್ನು ಘೋಷಣೆ ಮಾಡಲಿಲ್ಲ. ಇನ್ನು ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಜಿಲ್ಲಾಧಿಕಾರಿಯವರು ಕೂಡ ಆದೇಶವನ್ನು ಹೊರಡಿಸಿದ್ದಾರೆ. ಯಾಕಂತ ಹೇಳಿದರೆ ಅಧಿಕ ಧಾರಾಕಾರವಾಗಿ ಮಳೆ ಆಗ್ತಾ ಇರುವುದರಿಂದ ಈ ಸಂದರ್ಭದಲ್ಲಿ ಮೀನುಗಾರರು ಮೀನನ್ನು ಹಿಡಿಯುವುದು ಕೂಡ ಕಷ್ಟ. ಯಾಕಂತ ಹೇಳಿದರೆ ತುಂಬ ಮಳೆ ಬರ್ತಾ ಇದೆ, ತುಂಬ ತೊಂದರೆ ಆಗ್ತದೆ. ಈ ಸಂದರ್ಭದಲ್ಲಿ ಅವರು ಸಮುದ್ರಕ್ಕೆ ಇಳಿಯುವಂಥದ್ದು. ಸೊ ಹಾಗಾಗಿ ಯಾವುದೇ ಕಾರಣಕ್ಕಾಗಿ ನೀವು ನೀರಿಗೆ ಇಳಿಯಬಾರದು, ಸಮುದ್ರಕ್ಕೆ ತೆರಳಿ ಮೀನುಗಾರಿಕೆಯನ್ನು ನಡೆಸಬಾರದು ಅನ್ನುವಂಥದ್ದನ್ನು ಕೂಡ ಜಿಲ್ಲಾಧಿಕಾರಿ ಅವರು ಹೇಳಿದ್ದಾರೆ. ಸೊ ನಿನ್ನೆಯಿಂದ ಉಡುಪಿಯಲ್ಲಿ ಸುಮಾರು ಮಳೆ ಬರ್ತಾ ಇದೆ. ತಾವು ನೋಡ್ತಾ ಇದ್ರಿ ದೃಶ್ಯದಲ್ಲಿ ಎಷ್ಟು ನೀರು ಇಲ್ಲಿ ತುಂಬಿಕೊಂಡಿದೆ ಅನ್ನುವಂಥದ್ದು. ಸೊ ಇನ್ನು ಇದೇ ರೀತಿ ಮಳೆ ನಿರಂತರವಾಗಿ ಸುರಿತಾ ಇದ್ರೆ ಇಲ್ಲಿಯ ಜನರಿಗೆ ತುಂಬ ಕಷ್ಟ ಆಗ್ತದೆ. ಯಾಕಂತ ಹೇಳಿದರೆ ಒಂದು ದಿನ ಅಧಿಕ ಮಳೆ ಬಂದಿರುವುದರಿಂದ ಈ ರೀತಿಯ ಸಮಸ್ಯೆ ಆಗಿದೆ. ಇನ್ನು ನಿರಂತರವಾಗಿ 2-3 ದಿನಗಳ ಕಾಲ ಮಳೆ ಬರ್ತಾ ಇದ್ರೆ ಸೊ ಇಲ್ಲಿಯ ಜನರಿಗೆ ಎಲ್ಲಿಗೆ ಹೋಗ್ಲಿಕ್ಕೂ ಕೂಡ ಆಗುವುದಿಲ್ಲ. ಸೊ ವಾಹನಗಳಿಗೂ ಕೂಡ ಹೋಗ್ಲಿಕ್ಕೆ ಆಗುವುದಿಲ್ಲ, ಜನರಿಗೆ ನಡ್ಕೊಂಡು ಕೂಡ ಹೋಗ್ಲಿಕ್ಕೆ ಆಗುವುದಿಲ್ಲ. ಕೆಲವೊಂದು ಮನೆಗಳಲ್ಲಿ ತುಂಬ ಜನರು ಇರ್ತಾರೆ, ಸಣ್ಣ ಪುಟ್ಟ ಮಕ್ಕಳು ಕೂಡ ಇರ್ತಾರೆ. ಒಂದು ವೇಳೆ ಮನೆಗೆ ನೀರು ನುಗ್ಗಿದ್ರೆ ಏನು ಮಾಡುವುದು, ಅವರು ಎಲ್ಲಿಗೆ ಹೋಗುವುದು, ಎಲ್ಲಿಗೆ ಹೋಗಿ ಕುಳಿತುಕೊಳ್ಳುವುದು. ಸೊ ಇದೆಲ್ಲ ಸಮಸ್ಯೆಗಳು ಎದುರಾಗ್ತದೆ. ಸೊ ಈ ಕಳೆದ ಹಲವು ವರ್ಷಗಳಿಂದ ಈ ಭಾಗದ ಜನರಿಗೆ ಮಳೆಗಾಲದಲ್ಲಿ ಇದು ಆಗ್ತಾ ಇರುವಂತಹ ಸಮಸ್ಯೆ. ತಾವು ನೋಡ್ತಾ ಇದ್ದೀರಿ, ಅಲ್ಲೆಲ್ಲ ಮನೆಗಳಿವೆ, ಈ ಕಡೆಯೂ ಕೂಡ ಮನೆಗಳಿವೆ. ಸೊ ಅವರೆಲ್ಲರೂ ಕೂಡ ಹೊರಗಡೆ ಬರಲಿಕ್ಕೆ ಆಗುವುದಿಲ್ಲ. ಹೊರಗಡೆ ಬಂದರೆ ಇಲ್ಲಿ ಎಲ್ಲಿ ಅಂತ ನಡ್ಕೊಂಡು ಹೋಗುವುದು, ನೀರಲ್ಲಿ ಎಲ್ಲಿಗೆ ಹೋಗುವುದು. ಸೊ ಈ ರೀತಿಯಾದಂತಹ ಸಮಸ್ಯೆ ಈ ಬನ್ನಂಜ ಭಾಗದ ಜನರಿಗೆ ಕಾಡ್ತಾ ಇದೆ. ಹಾಗೆ ವೀಕ್ಷಕರೇ, ಇಲ್ಲಿ ಅನೇಕ ಮನೆಗಳಿವೆ. ಅದರಲ್ಲಿ ನಾವು ಕೆಲವೊಬ್ಬರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ನಮ್ಮ ಜೊತೆ ಈಗ ಇಲ್ಲಿನ ನಿವಾಸಿಗಳಿದ್ದಾರೆ, ಇವರನ್ನ ನಾನು ಮಾತಾಡಿಸ್ತೀನಿ. ಮೇಡಮ್, ತಮ್ಮ ಹೆಸರು? ಸರೋಜಿನಿ. ಓಕೆ ಮೇಡಮ್, ಈಗ ನಿಮಗೆ ಭಾರಿ ಕಷ್ಟ ಆಗ್ತಾ ಇದೆ. ಈಗ ಮಳೆ ಬಂದು ನೀರು ಇಷ್ಟು ನುಗ್ಗಿರೋದ್ರಿಂದ ಸೊ ಎಷ್ಟು ವರ್ಷಗಳಿಂದ ಈ ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ ಇಲ್ಲಿ? ಸಮಸ್ಯೆ ಅಂದರೆ ನಮಗೆ ತುಂಬ ವರ್ಷದಿಂದ ಸಮಸ್ಯೆ ಉಂಟು ಇಲ್ಲಿ. ಸಮಸ್ಯೆ ಅಂದರೆ ಈ ಸಲ ನಮಗೆ ಇಲ್ಲಿ ನೀರು ಪ್ರತಿ ವರ್ಷ ನೀರು ಪಾಸ್ ಆಗ್ತದೆ. ಇಲ್ಲಿ ನೀರು ಪಾಸ್ ಆಗ್ತದೆ. ನಮ್ಮದು ಮನೆ ಸರಿ ಇಲ್ಲ, ಇದು ಇದು ಇಟ್ಟಿಗೆದು ಗೋಡೆ ಮನೆಯದ್ದು. ನೀರು ಬಂದರೆ ಇದು ಮತ್ತು ಇಲ್ಲಿ ಈಗ ಅವರು ಎಂತ ಮಾಡಿದ್ದಂತೆ, ಅಲ್ಲಿ ಕಾಂಪೌಂಡ್ ವಾಲ್ ಮಾಡಿದ್ದಾರೆ. ನಾವು ನಮ್ಮ ಮನೆ ಕಟ್ಟುವಾಗ 2 ಫೀಟು ದಾರಿ ಬಿಟ್ಟು ಕಾಂಪೌಂಡ್ ವಾಲ್ ಮಾಡಿದ್ದೇವೆ. ಈ ಸಲ ಬಂದರೆ ಅವ್ರು ಫುಲ್ಲು ಬಂದ್ ಮಾಡಿದರು. ಅದಕ್ಕೆ ನಾವು ಸಮಸ್ಯೆ ಹೇಳಿದ್ದೆ, ಇಲ್ಲಿ ಅದು ಗೌರ್ಮೆಂಟ್ ಇದು ತೋಡು ಅವರಿಗೆ ಬಂದಿದ್ದಾರೆ, ಸರ್ವೆ ಮಾಡುವವರೇ ಹೇಳಿದ್ದಾರೆ ಇದು ಗೌರ್ಮೆಂಟ್ ತೋಡು, ಇದು ಬಂದ್ ಮಾಡಲಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಇವರು ಫೋರ್ಜರಿ ಮಾಡಿ ಈಗ ಕಾಂಪೌಂಡ್ ವಾಲ್ ಮಾಡಿದ್ದಾರೆ. ಅದಕ್ಕೆ ನಾವೀಗ ಹೇಳುವುದಂದರೆ ನಮಗೆ ಅದು ಎಂತಾದರೂ ನೀರು ಸಮಸ್ಯೆ, ಅದಕ್ಕೆ ಪರಿಹಾರ ನೀವೇ ಮಾಡಬೇಕು. ಆದರೆ ತೋಡು ಅದು ಸಂಕತೆ ಇದು ಕಾಂಪೌಂಡ್ ಅಲ್ಲಿ ತೆಗೆದಾದರೆ ತೆಗಿಬೇಕು, ಇಲ್ಲದರೆ ನಮಗೆ ತುಂಬಿಟ್ಟು ನೀರು ಪಾಸ್ ಆಗುವಾಗ ಮಾಡಿ ಆಗ್ಬೋದು. ಮನೆ ಎಲ್ಲ ಇದಾಗಿ ಚಂಡಿ ನೀರೆಲ್ಲ ಇದಾಗಿ ಮನೆಯೆಲ್ಲ ನಮ್ಮದು ಹೋಗ್ತದೆ. ನಿನ್ನೆ ಮನೆ ಒಳಗೆ ಬರಲಿಕ್ಕೆ ಅಷ್ಟು ನೀರು ಬಂದಿದೆ. ನಾವು ನಿನ್ನೆ ಬೆಳಿಗ್ಗೆ ತನಕ ಕೂತೆ ಇದ್ದದ್ದು. ನಾವು ಗಾಳಿ ಬರ್ತದೆ, ಹೆದರಿಕೆ ಆಗ್ತದೆ ನಮಗೆ. ಅದಕ್ಕೋಸ್ಕರ ನಮಗೆ ಇದಕ್ಕೊಂದು ಏನಾದರೂ ಗೌರ್ಮೆಂಟಿಂದ ಪಂಚಾಯತಿಂದ ಏನಾದರೂ ನಮಗೊಂದು ಸಮಸ್ಯೆ, ನೀರು ಹೋಗೋದಕ್ಕೆ ಮಾಡಿಕೊಟ್ರೆ ಸಾಕು ನಮಗೆ. ಮತ್ತೆ ಏನು ನೀರು ಹೋಗ್ಲಿಕ್ಕೆ ಒಂದು ಜಾಗ ಮಾಡಿಕೊಟ್ರೆ ನಿಮಗೆ ನಿಮ್ಮ ಸಮಸ್ಯೆ ಮತ್ತೆ ಏನು ಬೇಡ ನಮಗೆ. ಮತ್ತೆ ಎಂಥದ್ದು ಮಾಡೋದು ಬೇಡ. ಮತ್ತೆ ನಾವೇ ಏನಾದರೂ ಮಾಡ್ಕೊಳ್ತೇವೆ. ನಮಗೆ ನೀರು ಪಾಸ್ ಆಗಬೇಕು ಅಷ್ಟೇ. ನೀರು ಮುಂಚೆ ಹೇಗೆ ಹೋಗ್ತಿತ್ತು ಹಾಗೇ ನೀರು ಹೋಗಬೇಕು.
ನೀರು ಹೋಗಬೇಕು, ಸೊಳ್ಳೆ ಬರ್ತದೆ. ಮತ್ತು ಇಲ್ಲಿ ನೀರು ನಿಂತು ನಮಗೆ ರಾತ್ರಿ ಇಡೀ ಫ್ಯಾನ್ ಹಾಕಿದ ಕೂಡಲೇ ಫುಲ್ಲು ನೀರು ಸ್ಮೆಲ್ ಬರ್ತದೆ, ನಮಗೆ ನುಷಿ ಬರ್ತದೆ, ತುಂಬ ನುಷಿ ಬರ್ತದೆ. ಮುಂಚೆ ಇರಲಿಲ್ಲ, ಈ ವರ್ಷದಿಂದ ಹೀಗೆ ಆಗಿದೆ. ಮುಂಚೆ ನೀರು ಹೋಗ್ತಾ ಇತ್ತು, ಈಗ ನೀರು ನಿಲ್ತದೆ, ಹಾಗಾಗಿ ನುಷಿ ಎಲ್ಲ ಆಗಿದೆ. ಮತ್ತು ಸ್ಮೆಲ್ ಬರ್ತದೆ ನಮಗೆ ತುಂಬ. ರಾತ್ರಿ ಮಲಗಲಿಕ್ಕಾಗದು, ಊಟ ಮಾಡೋ ಹೊತ್ತಿಗೆ ಸ್ಮೆಲ್ ಬಂದರೆ ನಾವು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಮಗೆ ಇದಕ್ಕೊಂದು ಯಾರಾದರೂ ದಯಮಾಡಿ ಏನಾದರೂ ಮಾಡಿ ಕೊಡಬೇಕು ನಮಗೆ, ಅಷ್ಟೇ ನಾವು ಕೇಳೋದು. ಸಾಧಾರಣ ಈಗ ಒಂದು 3 ವರ್ಷದಿಂದ ಈಗ ನೀರು ಬರ್ತಾ ಉಂಟು. ನೀರು ಬಂದು ಮನೆ ಒಳಗೆಲ್ಲ ಸುಮಾರು ಇದಾಗಿದೆ. ಈಗ ಲಾಸ್ಟ್ ಟೈಮ್ ಒಂದು 3 ವರ್ಷ ಮುಂಚೆ ಮನೆ ಒಳಗೆ ಬಂದು 1 ಲಕ್ಷದ ರೂಪಾಯಿ ಅಷ್ಟೆಲ್ಲ ಹಾನಿಯಾಗಿದೆ. ಅದಕ್ಕೆ ಸಹ ಏನು ಪರಿಹಾರ ಸಿಕ್ಕಲಿಲ್ಲ. ಆದರೆ ಈಗ ಮತ್ತು ಈ ವರ್ಷ ಜಾಸ್ತಿ ಆಗಿದೆ, ಯಾಕಂದರೆ ಆ ಸೈಡೆಲ್ಲ ಮನೆಗಳೆಲ್ಲ ತುಂಬ ಹೈಟ್ ಆಗಲಿಕ್ಕೆ ಜಾಗ ಎಲ್ಲ ಹೈಟ್ ಮಾಡಿ ಮನೆ ಮಣ್ಣಾಕಿ ಹೈಟ್ ಮಾಡಿದ್ದಾರೆ. ಹಾಗಾಗಿ ಈ ಸೈಡ್ ನೀರು ಆ ಸೈಡ್ ಹೋಗ್ತಾ ಇಲ್ಲ. ಈ ಸೈಡ್ ತೋಡಿಂದಲೂ ಈ ಸೈಡ್ ಜಾಸ್ತಿ ಬರ್ತಾ ಉಂಟು. ಹಾಗಾಗಿ ಇಲ್ಲಿ ಮನೆಯಿಂದ ಒಳಗೆ ಬರ್ತಾ ಉಂಟು ನೀರು. ಅದಕ್ಕೆ ಏನು ಇದು ಮಾಡಿದ್ರು ಇದಾಗಲಿಲ್ಲ. ಮೊನ್ನೆ ನಾವು ಡಿ ಸಿ ಹತ್ರ ಕಂಪ್ಲೇಂಟ್ ಕೊಟ್ಟೋದಕ್ಕೆ ಇಲ್ಲಿ ಓಪನ್ ಮಾಡಿ ಕೊಟ್ಟಿದ್ದಾರೆ ಜಸ್ಟ್ ನೀರು ಹೋಗಲಿಕ್ಕೆ. ಅದೇ ನೀರಿಗೆ ಆ ಪೈಪಲ್ಲೇ ವಾಪಸ್ ಫುಲ್ ಈ ಸೈಡ್ ಏರ್ತಾ ಉಂಟು ನೀರು. ಅದು ಏನು ಮಾಡಬೇಕಂದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಮೊನ್ನೆ ತನಕ ಇಲ್ಲಿ ನೀರು ನಿಂತು ಸ್ಮೆಲ್ ತುಂಬ ಬರ್ತಾಯಿತ್ತು. ಅದನ್ನು ಮೊನ್ನೆ ಅವರು ಡಿ ಸಿ ಬಂದು ಇಲ್ಲಿ ಮತ್ತು ಅಲ್ಲಿ ನೀರು ಓಪನ್ ಮಾಡಿ ಕೊಟ್ಟರು. ಅದು ನೀರು ಹೋಯಿತು. ಪುನಃ ಈಗೇನಾಯಿತು, ತೋಡು ಫುಲ್ಲಾಗಿ ಈ ಸೈಡ್ ಏರಲಿಕ್ಕೆ ಶುರುವಾಗಿದೆ. ಈಗ ನೀರು ಈ ಸೈಡ್ ಹೋಗಲಿಕ್ಕೆ ಜಾಗ ಇಲ್ಲ. ಹಾಗಾಗಿ ಇಲ್ಲೇ ಮಧ್ಯದಲ್ಲಿ ನಿಂತು ಈಗ ಸಾಧಾರಣ 10 ಮನೆಗಳಿಗೆ ಉಪದ್ರ ಆಗ್ತಾ ಉಂಟು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿನ ಸ್ಥಳೀಯರು ಯಾವ ರೀತಿಯಾದಂತಹ ಸಮಸ್ಯೆಯನ್ನ ಮಳೆಗಾಲದಲ್ಲಿ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳಿದ್ರು. ಸೊ ಈಗಾಗಲೇ ಅನೇಕ ಮನೆಗಳಿಗೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಇನ್ನು ನಿರಂತರವಾಗಿ ಮಳೆ ಬಂದ್ರೆ ಮನೆ ಒಳಗೆ ಕೂಡ ನೀರು ಹೋಗುವಂತ ಚಾನ್ಸಸ್ ಇರ್ತದೆ. ಒಂದೊಂದು ಮನೆಯಲ್ಲಿ ತುಂಬಾ ಜನರಿರ್ತಾರೆ. ಇವರು ಹೇಳಿದ ಹಾಗೆ ನಮ್ಮ ಪಕ್ಕದಲ್ಲಿಯೂ ಕೂಡ ಮನೆ ಇದೆ, ಬಾಡಿಗೆ ಮನೆಯನ್ನ ಕೊಟ್ಟಿದ್ದೇವೆ. ಸೊ ಅವರು ಇಲ್ಲಿ ಬಾಡಿಗೆ ಬಂದವರು ಏನು ಹೇಳ್ತಾರೆ, ಸೊ ನಾವು ಯಾಕೆ ಇಲ್ಲಿ ಬಂದಿದ್ವಿಯಪ್ಪ ಬಾಡಿಗೆಗೆ, ಇಲ್ಲಿ ಮಳೆಗಾಲದಲ್ಲಿ ನಮಗೆ ಒಂದು ಚೂರು ನೆಮ್ಮದಿನೇ ಇಲ್ಲ, ಯಾವಾಗಲೂ ನೀರು ನಿಲ್ತದೆ. ಸೊ ಇಂಥ ಸಮಸ್ಯೆಗಳ ಬಗ್ಗೆ ನಾವು ಅವ್ರ ಹತ್ರ ಕೇಳಬೇಕಾಗ್ತದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಸೊ ಆದಷ್ಟು ಬೇಗನೆ ಇದಕ್ಕೆ ಸಂಬಂಧಪಟ್ಟವರು ಗಮನ ಹರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ.